ಇಸ್ರೇಲ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 5,000 ಮಂದಿ ಇದ್ದಾರೆ ಎಂಬ ಮಾಹಿತಿ ಇದ್ದು ಅವರೆಲ್ಲರಿಗೂ ಅಪಾಯ ಆಗದಂತೆ ರಕ್ಷಣೆ ಒದಗಿಸಲಾಗಿದೆ. ಸದ್ಯ ಅವರು ಸುರಕ್ಷಿತರಾಗಿದ್ದಾರೆ. ಈಗಾಗಲೇ ವಿದೇಶಾಂಗ ಇಲಾಖೆ ಸಚಿವರಿಗೆ ಪತ್ರ ಬರೆಯಲಾಗಿದೆ. ಅವರನ್ನು ಸುರಕ್ಷಿತವಾಗಿ ಕರೆತರುವ ಕೆಲಸ ನಮ್ಮ ಸರ್ಕಾರ ಮಾಡಲಿದೆ. ಈ ಬಗ್ಗೆ ಕೇಂದ್ರ ಸಚಿವ ಮುರಳೀಧರನ್ ಅವರ ಜೊತೆಗೂ ಮಾತನಾಡಲಿದ್ದೇನೆ ಅಂತ ಸಂಸದ ನಳಿನ್ ಕುಮಾರ್ ಕಟೀಲ್ ತಿಳಿಸಿದ್ದಾರೆ. ಇಸ್ರೇಲ್ ಮೇಲೆ ಹಮಾಸ್ ಉಗ್ರರ ದಾಳಿಯ ಕಾರಣ ಉದ್ಭವಿಸಿರುವ ಸಂಘರ್ಷದ ವಾತಾವರಣ ಇರುವುದರಿಂದ ಇಸ್ರೇಲ್ನಲ್ಲಿರುವಂತಹ ಕರಾವಳಿಯ ಜನರ ಕುಟುಂಬದವರು ಆತಂಕದಿಂದ ಇರುವ ಹಿನ್ನೆಲೆಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಇಸ್ರೇಲ್ನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ನಿವಾಸಿಗಳ ಬಗ್ಗೆ ಪೂರ್ಣ ಮಾಹಿತಿ ತರಿಸಿಕೊಳ್ಳಲು ಪ್ರಭಾರ ಜಿಲ್ಲಾಧಿಕಾರಿಗೆ ಸೂಚಿಸಲಾಗಿದೆ ಅಂತ ಹೇಳಿದರು. ಯುದ್ಧದ ಪರಿಸ್ಥಿತಿ ಇರೋದ್ರಿಂದ ಅವರ ಮನೆಯವರಿಗೆ ಭಯದ ವಾತಾವರಣ ಇರೋದು ಸಹಜ. ಇಸ್ರೇಲ್ನಲ್ಲಿದ್ದವರು ಸುರಕ್ಷಿತವಾಗಿ ಇದ್ರೂ ಕೂಡ ಭಯದ ವಾತಾವರಣ ಇದೆ. ರಷ್ಯಾ ಉಕ್ರೇನ್ ಯುದ್ಧ ಆದಾಗಲೂ ಇಂತಹದೇ ಪರಿಸ್ಥಿತಿ ಇತ್ತು. ಆಗಲೂ ಅವರ ಮನೆಗಳಿಗೆ ತೆರಳಿ ಸಮಾಧಾನ ಹೇಳಿದ್ವು. ಮೋದಿ ಸರ್ಕಾರ ಆಗಲೂ ಅಲ್ಲಿದ್ದ ಭಾರತೀಯರ ರಕ್ಷಣೆ ಮಾಡಿತ್ತು. ಈಗ ಕೂಡ ನಾನು ಎಂಬಸಿ ಜೊತೆಗೆ ಸಂಪರ್ಕದಲ್ಲಿ ಇದ್ದೇನೆ. ಯಾರು ಭಯಪಡುವ ಅಗತ್ಯ ಇಲ್ಲ. ಏನೇ ಆತಂಕ ಇದ್ರೂ ನನ್ನನ್ನು ನೇರವಾಗಿ ಸಂಪರ್ಕಿಸಬಹುದು ಅಂತ ನಳಿನ್ ತಿಳಿಸಿದ್ದಾರೆ. ಇಸ್ರೇಲ್ನಲ್ಲಿ ಯುದ್ಧದ ವಾತಾವರಣಗಳಿದ್ದಾವೆ. ಸುಮಾರು 5,000ಕ್ಕಿಂತ ಹೆಚ್ಚು ಜನ ದಕ್ಷಿಣ ಕನ್ನಡ ಜಿಲ್ಲೆಯವರು ಇಸ್ರೇಲಲ್ಲಿದ್ದಾರೆ ಅನ್ನುವಂಥ ಅಂಕಿಅಂಶಗಳು ನನಗೆ ಬಂದಿದೆ. ನಿನ್ನೆ ಅಲ್ಲಿಂದ ಬಂದ ಮಾಹಿತಿಯ ಆಧಾರದಲ್ಲಿ ನಾನು ಈಗಾಗಲೇ ವಿದೇಶಾಂಗ ಸಚಿವರಿಗೆ ನಾನು ಪತ್ರವನ್ನು ಬರೆದಿದ್ದೇನೆ ಮತ್ತು ಇವರನ್ನು ಪೂರ್ಣವಾಗಿ ರಕ್ಷಣೆ ಮಾಡಿ ಇವರಿಗೆ ಕಟ್ತಾ ಇರ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡುತ್ತೆ ಅನ್ನತಕ್ಕಂಥ ವಿಶ್ವಾಸಗಳಿದ್ದಾವೆ. ಹಾಗಾಗಿ ಯಾರೂ ಭಯಭೀತರಾಗುವಂಥ ಅವಶ್ಯಕತೆಗಳಿಲ್ಲ. ಅವರ ಪೂರ್ಣ ರಕ್ಷಣೆಗೆ ನಮ್ಮ ಸರ್ಕಾರ ಮತ್ತು ನಾನು ಬದ್ಧನಾಗಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಮಂತ್ರಾಲಯದ ಜೊತೆ ಮತ್ತು ಮಂತ್ರಿಗಳ ಜೊತೆ ಮಾತುಕತೆಯನ್ನು ಪ್ರಾರಂಭ ಮಾಡ್ತೇನೆ. ಅಲ್ಲಿರ್ತಕ್ಕಂಥ ಎಂಬಸಿಯ ಜೊತೆ ಮಾತನಾಡಿಕೊಂಡು ಸಚಿವಾಲಯದ ಮುಖಾಂತರ ನಮ್ಮದೇ ರಾಜ್ಯ ಸಚಿವರಾಗಿ ಮುರಳೀಧರನ್ ಇದ್ದಾರೆ, ಅವರ ಜೊತೆಯೂ ಸಂವಾದಗಳನ್ನು ಮಾಡಿದ್ದೇನೆ. ಪಕ್ಕದ ಬೇರೆ ಬೇರೆ ಜಿಲ್ಲೆಗಳ ಜನವು ಅಲ್ಲಿದ್ದಾರೆ ಅನ್ನುವಂಥದ್ದನ್ನು ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ತಕ್ಷಣ ಇದೆಲ್ಲವನ್ನು ಗಮನಿಸಿ ಅವರನ್ನು ತರ್ತಕ್ಕಂಥ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಹಾಗಾಗಿ ಯಾರೂ ಭಯಭೀತರಾಗುವಂಥ ಅವಶ್ಯಕತೆಗಳಿಲ್ಲ. ಮತ್ತು ಯಾವುದೇ ಅಲ್ಲಿರ್ತಕ್ಕಂಥ ಅನಿವಾಸಿಯವರ ಮನೆಯವರು ಇಲ್ಲಿ ಯಾರೂ ಚಿಂತಿತರಾಗುವಂಥ ಅವಶ್ಯಕತೆಗಳಿಲ್ಲ. ನಿಮಗೆ ಯಾವುದೇ ಸಮಸ್ಯೆಗಳಿದ್ರೂ ನನ್ನ ಸಂಪರ್ಕ ಮಾಡಿ ನಾನು ಅದಕ್ಕೆ ಪರಿಹಾರವನ್ನು ಅವರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆಯನ್ನು ಕೊಡೋದಕ್ಕೆ ಸರ್ಕಾರದ ಜೊತೆ ಮಾತುಕತೆಯನ್ನು ಮಾಡ್ತೇನೆ. ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಮಾತನಾಡ್ತೇನೆ. ಈಗ ಪ್ರಭಾರ ಜಿಲ್ಲಾಧಿಕಾರಿಗಳಿದ್ದಾರೆ, ಅವ್ರ ಜೊತೆ ಮಾತುಕತೆ ಮಾಡಿ ಅದರ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ತರಿಸಲಿಕ್ಕೆ ಹೇಳ್ತೇನೆ, ವರದಿಗಳನ್ನು ತರಿಸ್ತೇನೆ. ಮತ್ತು ಕೇಂದ್ರದಲ್ಲಿ ಎಂಬಸಿಯಲ್ಲೂ ಅದನ್ನು ಮಾತುಕತೆ ಮಾಡಿ ಅಲ್ಲಿರ್ತಕ್ಕಂಥ ಅಂಕಿಅಂಶಗಳನ್ನು ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸಹಜವಾಗಿ ಯುದ್ಧದ ವಾತಾವರಣಗಳಿದ್ದಾಗ ಅಲ್ಲಿ ಯಾವುದೇ ಶಾಂತ ರೀತಿ ಇದ್ದರೂ ಇಲ್ಲಿರ್ತಕ್ಕಂಥ ಮನೆಯವರಿಗೆ ಆಘಾತಗಳಿರ್ತದೆ, ಭಯ ಇರ್ತದೆ, ಸಹಜವಾಗಿರ್ತಕ್ಕಂಥ ಭಯ. ಅವತ್ತು ರಷ್ಯಾ ಉಕ್ರೇನ್ ಯುದ್ಧ ಆದಾಗಲೂ ಇಲ್ಲಿರ್ತಕ್ಕಂಥ ಎಲ್ಲ ಮನೆಯವರಿಗೆ ನಾವು ಹೋಗಿದ್ದೆವು. ಆ ಸಂದರ್ಭದಲ್ಲಿ ಅವರ ಭಯ ವಾತಾವರಣ, ಅವರ ಮಾನಸಿಕವಾಗಿರ್ತಕ್ಕಂಥ ಚಿಂತನೆಗಳನ್ನು ನಾವು ಯೋಚನೆ ಮಾಡಿದ್ದೀವಿ. ಅದೇ ರೀತಿಯ ವಾತಾವರಣ ಇವತ್ತು ಇಸ್ರೇಲಲ್ಲಿದೆ. ಹೇಗೆ ಉಕ್ರೇನಿಂದ ಎಲ್ಲರನ್ನು ತರ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ, ಮೋದಿ ಸರ್ಕಾರ ಮಾಡಿದೆ, ಅದೇ ರೀತಿಯಲ್ಲಿ ಮಾಡುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಪೂರ್ಣ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. ಅದಕ್ಕೋಸ್ಕರ ಈಗಾಗಲೇ ಮಾತುಕತೆಯನ್ನು ಪ್ರಾರಂಭ ಮಾಡಿದೆ.